ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಪಜೀರ್ನಲ್ಲಿ ಭಾರೀ ವಾಹನ ಚಾಲನಾ ತರಬೇತಿ ಕೇಂದ್ರವನ್ನು ಡಿಸಿಎಂ ಲಕ್ಷ್ಮಣ ಸವದಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಜನರಿಗೆ ಉಪಯೋಗ ಆಗಲಿ ಎಂದು ಭಾರೀ ವಾಹನ ಚಾಲನಾ ತರಬೇತಿಯನ್ನು ಮಂಗಳೂರಿನಲ್ಲಿ ಉದ್ಘಾಟಿಸಿದ್ದೇವೆ. ಅಪರಾಧ ಅಪಘಾತ ಮಾಡದೆ ಚಾಲನೆ ಮಾಡಿದವರಿಗೆ ಮುಖ್ಯಮಂತ್ರಿ ಅವರಿಂದ ಚಿನ್ನದ ಪದಕ ಕೊಡಲಾಗುವುದು ಎಂದು ಸಾರಿಗೆ ಸಚಿವ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದರು. ಕಾರ್ಯಕ್ರಮದಲ್ಲಿ ಸಚಿವ ಎಸ್ ಅಂಗಾರ, ಕೋಟ ಶ್ರೀನಿವಾಸ್ ಪೂಜಾರಿ, ಮಾಜಿ ಸಚಿವ ಯುಟಿ ಖಾದರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. मोदकं सदा विमुक्तिसाधकं कलाधरावतं सकं विलासि लोकरक्षकं मुदाकरात्तमोदकं सदा विमुक्तिसाधकं कलाधरावतं सकं विलासि लोकरक्षकम् अनायकैकनायकं विनाशिते भदैत्यकं नताशुभाशुनाशकं नमामि तं विनायकम् अनायकैकनायकं विनाशिते भदैत्यकं नताशुभाशुनाशकं नमामि तं विनायकम्. ಆರ್ಟಿಒದು ಸದ್ಯಕ್ಕೆ ನಾನು ಭರವಸೆ ಕೊಡಲ್ಲ. ಯಾಕಂತಂದ್ರೆ ಇನ್ನು ನಮ್ಮ ARTO ರಿಕ್ರೂಟ್ಮೆಂಟ್ ಪಾಲಿಸಿ ಮಾಡ್ಕೊಂಡಿವಿ. ಕೇಂದ್ರ ಸರ್ಕಾರದ ಕೆಲವೊಂದು ಬದಲಾವಣೆ ಆಗಿರೋದ್ರಿಂದ ನಮ್ಮಲ್ಲಿನೂ ಕೂಡ ನಾವು C&R ರೂಲ್ ಬದಲಾವಣೆ ಮಾಡಿಕೊಂಡು ಹೊಸ ರಿಕ್ರೂಟ್ಮೆಂಟ್ ಮಾಡಿದಾಗ ಆ ಸಂದರ್ಭದಲ್ಲಿ ನಾವು ಒಂದು ಅವಕಾಶವನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ನಾವು KPICಯಲ್ಲಿ ಸುಮಾರು ಜನರದ್ದು ಇನ್ನೂ ಪೆಂಡಿಂಗ್ ಇದೆ. ಆ ಪೆಂಡಿಂಗ್ ಇರೋದ್ರಿಂದ ಅದು ಕ್ಲಿಯರ್ ಆದರೆ ನಮಗೆ ಸ್ವಲ್ಪ ಸಿಬ್ಬಂದಿ ಕೊರತೆ ಇರೋದ್ರಿಂದ ತಕ್ಷಣ ಮಾಡಲಿಕ್ಕೆ ಆಗದಿದ್ರು ಮುಂದಿನ ದಿನಮಾನದಲ್ಲಿ ನಮಗೂ ಕೂಡ ಆಸಕ್ತಿ ಇದೆ. ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಸಾರ್ವಜನಿಕರಿಗೆ ಹತ್ತಿರವಾಗಿರಬೇಕು ಆಡಳಿತ ಅಂತಕ್ಕಂಥದ್ದು. ಬೇರೆ ಕಡೆ ಹೋಗಿ, ಯಾಕಂತಂದ್ರೆ ಆದಾಯ ಕೊಡ್ತಕ್ಕಂಥ ಇದೊಂದು ಇಲಾಖೆ ನಮ್ಮ ಸರ್ಕಾರಕ್ಕೆ. ಈ ಸರ್ಕಾರದಲ್ಲಿ ಸಿಬ್ಬಂದಿ ಕೊರತೆ ಆಗಬಾರ್ದು ಅಂತಕ್ಕಂಥದ್ದು ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ವಿಶೇಷವಾಗಿ ಚಿಕ್ಕಮಗಳೂರು ಅಥವಾ ಮಂಗಳೂರು, ಉಡುಪಿ ಇವೆಲ್ಲರೂ ಕೂಡ ಬಹಳ ಬುದ್ಧಿವಂತಿಕೆ ಇರ್ತಕ್ಕಂಥ ಜನ, ಬುದ್ಧಿವಂತರು ಇರ್ತಕ್ಕಂಥ. ನಮ್ಮ ಕಡೆ ಜನ ಇಲ್ಲಿ ನೌಕರಿಗೆ ಅಂತ ಬಂದಿರ್ತಾರೆ, ಪೊಲೀಸ್ ಆಫೀಸರು ಅವರು ಇವರೆಲ್ಲರೂ ಬಂದು ಹೋಗ್ತಾರೆ. ಇಲ್ಲಿ ಒಂದ್ಸಲ ನೌಕರಿ ಮಾಡಿಲ್ಲ IAS IPS ಇಲ್ಲಿ ಬಂದು ಹೋದ್ಮೇಲೆ ನಮ್ಮ ಮುಂದೆ ಹೇಳ್ತಿರ್ತಾರೆ, ಜೀವನದಾಗ ಒಂದ್ಸರಿ ಈ ಉಡುಪಿ ಮಂಗಳೂರು ಸೈಡ್ದಲ್ಲಿ ಒಂದ್ಸರಿ ಸರ್ವಿಸ್ ಮಾಡ್ಬೇಕು ಸರ್, ಮಾಡಿದ್ರೆ ನಮಗೆ ಜೀವನದೊಳಗೆ ಒಂದು ಅಭ್ಯಾಸ ಆಗುತ್ತೆ, ನಮಗೊಂದು ತರಬೇತಿ ಸಿಗುತ್ತೆ. ತರಬೇತಿ ಕೇಂದ್ರಗಳು ಇದ್ದಂಗೆ ಅವೆರಡು ಜಿಲ್ಲೆಗಳು ಅಂತ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಕಾನೂನನ್ನ ಅತ್ಯಂತ ಅಚ್ಚುಕಟ್ಟಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಸಾರ್ವಜನಿಕರು ಇರೋದ್ರಿಂದ ಒಬ್ಬ ಅಧಿಕಾರಿ ಸಣ್ಣ ಪುಟ್ಟ ಲೋಪ ಮಾಡಿದರೆ ಅವನಿಗೆ ಹೇಳ್ತಕ್ಕಂಥ ಒಂದು ಕಲ್ಪನೆ ಇವೆರಡು ಜಿಲ್ಲೆಯಲ್ಲಿದೆ. ಅದಕ್ಕೆ ನಮ್ಮ ಕಡೆ ಅಧಿಕಾರಿಗಳು ಇಲ್ಲಿ ಬಂದು ಹೋದರೆ ಅವ್ರು ಹೇಳ್ತಿರ್ತಾರೆ, ಉಡುಪಿ ಮತ್ತು ಮಂಗಳೂರದಾಗ ನೌಕರಿ ಮಾಡಿದರೆ ನಾವು ಎಲ್ಲಿ ಬೇಕಾದರೂ ನಾವು ಮಾಡ್ಬೋದು, ಅಷ್ಟ ಒಂದು ತರಬೇತಿ ನಮಗೆ ಅಲ್ಲಿ ಸಿಗ್ತಿದೆ ಅಂಥದ್ದು ಹೇಳಿದ್ದಾರೆ. ಅಂಥ ಒಂದು ತರಬೇತಿ ಹೊಂದಿರತಕ್ಕಂಥ ಜನರ ಮಧ್ಯದಲ್ಲಿ ಮತ್ತೆ ನಾವು ತರಬೇತಿಯನ್ನು ಕೊಡಲಿಕ್ಕೆ ಇದೊಂದು ಕಟ್ಟಡ ಮತ್ತು ಇದೊಂದು ನಮ್ಮ ಸಾರಿಗೆ ಇಲಾಖೆಯನ್ನು ಮಾಡ್ತಾ ಇದ್ದೀವಿ. ಇದರದ ಸದುಪಯೋಗವನ್ನು ಪಡ್ಕೊಂಡು ಮುಂದಿನ ದಿನಮಾನದಲ್ಲಿ ಈ ಜಿಲ್ಲೆಯಲ್ಲಿ ಅಪಘಾತ ರಹಿತವಾಗಿರ್ತಕ್ಕಂಥ ಎರಡು ಜಿಲ್ಲೆಗಳಾಗಲಿ ಅಂತಕ್ಕಂಥ ಆಶೆಯನ್ನು ಇಲ್ಲಿ ವ್ಯಕ್ತಪಡಿಸಿ, ಸಮಯದ ಅಭಾವ ನಾನು ಹೆಚ್ಚಿಗೆ ಮಾತನಾಡದೆ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ನಮ್ಮನ್ನೆಲ್ಲರನ್ನೂ ಪ್ರೀತಿಯಿಂದ ಗೌರವಿಸಿ ನಮ್ಮನ್ನು ಕರೆದು ನಮಗೆಲ್ಲರಿಗೂ ಕೂಡ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೂ ಮತ್ತು ಅಧಿಕಾರಿಗಳು ನಾನು ಅಭಿನಂದನೆಗಳನ್ನು ಹೇಳೋದ್ರ ಮುಖಾಂತರ ಇಂಥ ಉರಿ ಬಿಸಿಲಿನಲ್ಲಿ ಕೂಡ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ತಂದು ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಕೊಡ್ತೀನಿ.